ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇರಿಸಲಾಗಿದ್ದ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಸಿದ ನ್ಯಾಯಾಧೀಶರ ವಿರುದ್ಧ ಉಡುಪಿಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಯಿತು. ದಲಿತ ಸಂಘರ್ಷ ಸಮಿತಿಯಿಂದ ಉಡುಪಿಯ ಚಿರಕಾಡು ಹುತಾತ್ಮ ಸ್ಮಾರಕ ಎದುರು ಪ್ರತಿಭಟನೆ ನಡೆಯಿತು. ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ ರಾಯಚೂರಿನ ಮನುವಾದಿ ಅಂಬೇಡ್ಕರ್ ವಿರೋಧಿ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರನ್ನ ನೌಕರಿಯಿಂದ ವಜಾಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಂಸದ ಜಿಲ್ಲಾ ಪ್ರಧಾನ ಸಂಚಾಲಕ ಸುಂದರ್ ಮಾಸ್ತರ್ ಮಾತನಾಡಿ, ನ್ಯಾಯಾಧೀಶರಿಗೆ ಇದು ಶೋಭೆ ತರುವ ಕೃತ್ಯ ಅಲ್ಲ. ಸಂವಿಧಾನ ಓದಿ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅವರಿಗೆ ಸಂವಿಧಾನ ಶಿಲ್ಪಿಗೆ ಗೌರವ ಕೊಡಬೇಕು ಎಂಬ ವಿಷಯ ಗೊತ್ತಿರಲಿಲ್ವೇ? ಈ ಮನುವಾದಿ ನ್ಯಾಯಾಧೀಶರನ್ನ ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದರು. ನಮ್ಮ ಬೇಡಿಕೆ ಆದಷ್ಟು ಬೇಗ ಕರ್ನಾಟಕ ಸರ್ಕಾರ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು, ಅಥವಾ ಆತನನ್ನು ಕೆಳ ಹಂತದ ಒಬ್ಬ ಹೇಗೆ ನ್ಯಾಯದ ವಕೀಲರಾಗಿದ್ರ ವಕೀಲರ ಕೆಲಸನೇ ಮಾಡಲಿ, ಒಂದು ಬದಿಯಲ್ಲಿ ಬಿದ್ದುಕೊಳ್ಳಿ ಅಂತ ಅವನಿಗೆ ಪ್ರಮೋಷನ್ ಕೊಟ್ಟು ತಪ್ಪು. 2021ರಲ್ಲಿ ಅವರಿಗೆ ಜಿಲ್ಲಾ ನ್ಯಾಯಾಧೀಶನಾಗಿ ಪ್ರಮೋಷನ್ ಆಗಿದೆ. ಕೆಟ್ಟ ಮನಸ್ಸಿನ ಮನುವಾದಿ ಚಿಂತನೆ ಒಬ್ಬ ನ್ಯಾಯಾಧೀಶ ಇನ್ನು SC/ST ಕೇಸುಗಳು ಬಂದಾಗ ನಮಗೆ ಏನ್ ನ್ಯಾಯ ಕೊಡ. ಹೈಕೋರ್ಟ್ನ ರಿಜಿಸ್ಟ್ರಾರ್ ಅವರಿಗೆ ಒಂದು ಕಾನೂನು ಹೇಳಿದ್ರಂತೆ, ಜನವರಿ 26 ಧ್ವಜಾರೋಹಣ ಮಾಡುವಾಗ ಗಾಂಧಿ ಅವರನ್ನ ಫೋಟೋ ಬಿಟ್ಟು ಬೇರೆ ಯಾವ ಫೋಟೋವನ್ನು ಇಡ್ಕೊಡ್ದು ಅಂತ. ಅದೇ ದೊಡ್ಡ ಸ್ಕ್ಯಾಮ್. ಯಾಕೆಂದರೆ ಸಂವಿಧಾನದ ಪ್ರತೀಕವಾದ ಜನವರಿ 26ರಂದು ಇರಬೇಕಾದ್ದು ಗಾಂಧೀಜಿಯವರ ಫೋಟೋ ಅಲ್ಲ, ಇರಬೇಕಾದ್ದು ಅಂಬೇಡ್ಕರ್ ಫೋಟೋ. ಅದು ನಿರ್ವಿವಾದ. ನಾನು ಗಾಂಧೀಜಿಯವರನ್ನು ಒಪ್ಪಲಿ ಬಿಡಲಿ, ಅವರ ಪರವಾಗಿರಲಿ ವಿರೋಧವಾಗಿರಲಿ, ನಾನು ಗಾಂಧೀಜಿಯವರ ವಿರುದ್ಧ RSS ಅವರು ಮಾತಾಡೋ ಕೀಳು ಭಾಷೆಯಲ್ಲಿ ನಾನು ಮಾತಾಡೋದಿಲ್ಲ. ಈ ದೇಶದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಾಬಾ ಸಾಹೇಬರು ಏಕ ವ್ಯಕ್ತಿಯಾಗಿ ಹೋರಾಟ ಮಾಡಿ ಈ ಸಂವಿಧಾನವನ್ನು ಬರೆದರು. ಎಲ್ಲ ದೇಶಗಳಲ್ಲೂ ಕೂಡ ಸಮಾನತೆಯನ್ನು ಸಾಧಿಸಲಿಕ್ಕೆ ಅಥವಾ ಒಂದು ಸಮಾನತೆಯ ವ್ಯವಸ್ಥೆಯನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ರಕ್ತದ ಓಕುಳಿ ಹರಿದಿದೆ, ಕ್ರಾಂತಿಗಳಾಗಿದೆ.